ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಪೂಜಾರಿ. ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ ಮದುವೆ ಸೀರೆಗಳ ಹೆಸರಾಂತ ಮಳಿಗೆ. ಈ ಹೆಸರನ್ನ ಕೇಳೋದಾದ್ರೆ ಒಂದ್ ರೀತಿಯಲ್ಲಿ ಹೇಳೋದಾದ್ರೆ ಉದ್ಯಾವರ ಹಾಗೂ ಸೀರೆ ಅನ್ನೋ ಹೆಸರಿಗೆ ಒಂದ್ ರೀತಿ ಖ್ಯಾತಿ ಕೊಟ್ಟಂತಹ ಒಂದು ಸಂಸ್ಥೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ ಉಡುಪಿ ಜಿಲ್ಲೆಯಲ್ಲಿರುವಂತಹ ಈ ಒಂದು ಸಾರಿ ಮಳಿಗೆ ಅಥವಾ ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್ ಅಂತ ಹೇಳ್ಬೋದು. ಈ ಸಂಸ್ಥೆ ಬಗ್ಗೆ ಹೇಳೋದಕ್ಕೆ ನಾವು ಹೊರಡ್ತೀವಿ. ಈ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಇದರ ಒಂದು ಇತಿಹಾಸ 50 ವರ್ಷಗಳಷ್ಟು ಹಿಂದಿನದ್ದು. 50 ವರ್ಷಗಳ ಹಿಂದೆ ಸ್ಥಾಪನೆಯಾದ ಈ ಸಂಸ್ಥೆ ಆನಂತರ ಬೆಳೆದು ಬಂದು ಗ್ರಾಹಕರ ನೆಚ್ಚಿನ ಸಂಸ್ಥೆಯಾಗಿ ಬೆಳೆದಿದೆ. ಈ ಸಂಸ್ಥೆ ಬೆಳೆದು ಬಂದ ರೀತಿ ಆಗಿರ್ಬೋದು, ಜೊತೆಗೆ ಇಲ್ಲಿ ಸದ್ಯ ಇರುವಂತಹ ವಿವಿಧ ರೀತಿಯ ಕಲೆಕ್ಷನ್ಗಳು ಆಗಿರ್ಬೋದು, ಯಾವ ರೀತಿ ಆಗಿದೆ ಎಲ್ಲವನ್ನೂ ಕೂಡ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ ಇದರ ಒಳಗಡೆ ಹೋಗೋಣ, ಹೇಗಿದೆ ಎಲ್ಲಾನು ತಿಳ್ಕೊಳ್ಳೋಣ. ಕರ್ನಾಟಕದಾದ್ಯಂತ ಮದುವೆ ಸೀರೆಗಳ ಹೆಸರಾಂತ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ ಕಳೆದ 5 ದಶಕಗಳ ಹಿಂದೆ ದಿವಂಗತ ವಾಸುದೇವ ಹೆಗ್ಡೆ ಇವರಿಂದ ಸ್ಥಾಪಿಸಲ್ಪಟ್ಟು ಜನಮೆಚ್ಚುಗೆಯನ್ನು ಪಡೆದು ಗ್ರಾಹಕರಿಂದ ಮೆಚ್ಚುಗೆಯನ್ನು ಪಡೆದು ಈ ಸಂಸ್ಥೆ ಮುಂದುವರಿಯುತ್ತಾ ಬಂದಿದೆ. ಆನಂತರದಲ್ಲಿ ಅವರ ಮಕ್ಕಳಾದ ವೀರೇಂದ್ರ ಹೆಗ್ಡೆ ಹಾಗೂ ರವೀಂದ್ರ ಹೆಗ್ಡೆ ಅವರ ಮುಂದಾಳತ್ವದಲ್ಲಿ, ಜೊತೆಗೆ ಅವರ ಧರ್ಮಪತ್ನಿಯರ ಸಹಕಾರದೊಂದಿಗೆ ಈ ಸಂಸ್ಥೆ ಬೆಳೆದುಕೊಂಡು ಬಂದಿದೆ. ಈ ಸಂಸ್ಥೆಯ ಬೆಳವಣಿಗೆ ಬಗ್ಗೆ ಮಾತನಾಡೋದಕ್ಕೆ ಸಾಕಷ್ಟು ಇದೆ. ನಮ್ಮ ಜೊತೆ ಮಾತನಾಡೋದಕ್ಕೂ ಕೂಡ ಮಾಲಕರಾದಂತಹ ರವೀಂದ್ರ ಹೆಗ್ಡೆ ಅವರು ಹಾಗೆ ವೀರೇಂದ್ರ ಹೆಗ್ಡೆ ಅವರಿದ್ದಾರೆ. ಅವರಿಬ್ಬರು ಕೂಡ ನಮ್ಮ ಜೊತೆ ಇರುವಂಥದ್ದು. ನಮಸ್ಕಾರ ಸರ್, ಹೇಗಿದ್ದೀರಾ? ತಮ್ಮ ಜೊತೆ ಮಾತಾಡೋದು ಖುಷಿ ಆಗುತ್ತೆ, ಯಾಕಂದರೆ ನಾವೊಂದು ದೊಡ್ಡ ಸಾರಿ ಮಳಿಗೆಗೆ ಬಂದಿರುವಂಥದ್ದು, ಜೊತೆಗೆ ಫ್ಯಾಮಿಲಿ ಶಾಪ್ ಅಂತಲೇ ಹೇಳ್ಬೋದು, ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ. ನಾನು ಹೇಳುವಂಥದ್ದು ಬಹಳಷ್ಟು ಮಂದಿ ಹತ್ರ ನಾವು ಕೇಳಬೇಕಾದ್ರೆ ಹೇಳ್ತಾರೆ, ಸಾರಿಗೆ ಎಲ್ಲಿ ಹೋಗಬೇಕು ತಗೊಳ್ಳೋದಕ್ಕೆ ಅಥವಾ ಮದುವೆ ಕಲೆಕ್ಷನ್ಗೆ ಎಲ್ಲಿ ಹೋಗಬೇಕು ಅಂದಾಗ ಹೇಳುವಂಥದ್ದು ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ. ಇಂತಹ ಒಂದು ಹೆಸರು ಬರೋದಕ್ಕೆ ಕಾರಣ ಏನು? ಯಾರು ಹೇಳ್ತೀರಾ? ಅಣ್ಣ ಯಾರು ಅವರೇ ಹೇಳಿ ಮೊದಲಿಂದಾಗಿ. ಕಾರಣ ಅಂದರೆ ನಮ್ಮ ಸರ್ವಿಸ್, ರೇಟ್, ಕ್ವಾಲಿಟಿ, ವೆರೈಟೀಸ್. ಆನಂತರ ಅದೇ ರೀತಿಯಲ್ಲಿ ಗ್ರಾಹಕರಿಂದ ಬೆಳೆದು ಬಂದಿದೆ. ಓಕೆ, ಈಗ ಇನ್ನೊಂದು ಏನಪ್ಪ ಅಂದರೆ ಸರ್, ಈಗ ಉದ್ಯಾವರ ಅನ್ನೋದು ಒಂದು ಬ್ರ್ಯಾಂಡ್ ಆಗಿದೆ. ಕಾರಣ ಕೇಳಿದರೆ ಜಯಲಕ್ಷ್ಮಿ ಸಿಲ್ಕ್ಸ್ ಅಂತ ಹೇಳ್ತಾರೆ. ಯಾಕೆ ಆ ರೀತಿ ಮಾತು ಬಂದಿರ್ಬೋದು? ಅದೇ ಜನಗಳದ್ದು ನಮ್ಮ ಸರ್ವಿಸ್ ಬಗ್ಗೆ, ಸೇಲ್ಸ್ಮೆನ್ಶಿಪ್, ಕೆಲವು ಕಡೆ ತುಂಬ ಕಡೆ ಎಲ್ಲ ಹಾಕ್ತಾರೆ ಮತ್ತೆ ರೆಸ್ಪಾನ್ಸ್ ಮಾಡೋದಿಲ್ಲ. ಬಟ್ ನಮ್ಮ ಸಿಬ್ಬಂದಿಗಳು ನಮ್ಮ ಸಿಬ್ಬಂದಿಗಳು ಎಷ್ಟು ಬೇಕಷ್ಟು ಮನಸ್ಪೂರ್ವಕವಾಗಿ ತೋರಿಸ್ತಾರೆ. ತಗೊಳ್ಳದೇ ಇರಲಿ, ನಗುಮುಖದಿಂದ ತೋರಿಸ್ತಾರೆ. ಅದು ಇಂಪಾರ್ಟೆಂಟ್, ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ. ಎಂಪ್ಲಾಯೀಸ್ ಒಂದು ನಗುಮುಖದಿಂದ ಕೆಲಸ ಮಾಡ್ತಾರೆ. ಎಸ್, ಆ ಬಗ್ಗೆ ಬರ್ತೀನಿ. ಅಂತ ತೋರಿಸುವಾಗ ಸಹ ಹಾಗೆ ತುಂಬಾ ಖುಷಿಯಿಂದ ತೋರಿಸ್ತಾರೆ. ಒಂಥರ ಬೇಜಾರ ರೀತಿಯಲ್ಲಿ ತೋರಿಸೋದಿಲ್ಲ. ಅದೊಂದು ತುಂಬಾ ನಾನು ಅಬ್ಸರ್ವ್ ಮಾಡಿದ್ದೇನೆ. ನಮ್ಮ ಗ್ರಾಹಕರ ಮೆಚ್ಚುಗೆಯನ್ನು ಗಳಿಸ್ತಾರೆ. ಖಂಡಿತ ತುಂಬಾ ಗ್ರಾಹಕರು ಹೇಳಿದ್ದಾರೆ, ತುಂಬಾ ಗ್ರಾಹಕರು ನಮ್ಗೆ ಹೇಳಿದ್ದಾರೆ ಆ ರೀತಿ. ಸರ್, ಹಾಗೆ ಹೇಳುವಂಥದ್ದು, ದಿವಂಗತ ವಾಸುದೇವ ಹೆಗ್ಡೆ ಅವರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಒಂದು ಸಾಧಾರಣವಾಗಿರುವಂಥ ಸಂಸ್ಥೆ ಇವತ್ತು ಅಸಾಧಾರಣವಾಗಿ ಬೆಳೆದಿದೆ. ಅದರ ಒಂದು ಸ್ಟ್ರಗಲ್ ಆಗಿರ್ಬೋದು ತಮಗೆ ಗೊತ್ತಿರುತ್ತೆ. ಯಾವ ರೀತಿಯಾಗಿ ಬೆಳೆದು ಬಂತು ಈ ಸಂಸ್ಥೆ? 1968ರಲ್ಲಿ ತಂದೆಯವರು ಸ್ಟಾರ್ಟ್ ಮಾಡಿದ್ರು ಸಂಸ್ಥೆಯನ್ನು. ಒಂದು ಸಣ್ಣ 180 ಸ್ಕ್ವೇರ್ ಫೀಟ್ ಶಾಪಲ್ಲಿ. ಅದರ ನಂತರ ನಾವು ಒಂದು 5000 ಸ್ಕ್ವೇರ್ ಫೀಟ್ ಶಾಪಿಗೆ ಶಿಫ್ಟ್ ಆದೆವು. ಈಗ ಅದರ ನಂತರ ಇದು ನಮ್ಮ ಸ್ವಂತ ಕಟ್ಟಡ. ಇಲ್ಲಿ ಈಗ 40,000 ಸ್ಕ್ವೇರ್ ಫೀಟ್ಗೆ ಇದು ಮಾಡಿದ್ದೇವೆ. ಹೌದು, ಇದಕ್ಕೆ ಪ್ರಾಮಾಣಿಕ ನಮ್ಮ ವ್ಯವಹಾರವೇ ಕಾರಣ ಇದಕ್ಕೆ. ತುಂಬಾನೇ ದೊಡ್ಡದಾಗಿ ಇವತ್ತು ಸಂಸ್ಥೆ ಬೆಳೆದು ಬಂದಿದೆ ಅಲ್ವಾ ಸರ್? ಎಲ್ಲೆಲ್ಲಿಂದೆಲ್ಲ ಗ್ರಾಹಕರಿದ್ದಾರೆ ನಿಮಗೆ? ಗ್ರಾಹಕರು ಸಾಧಾರಣ ಸರೌಂಡಿಂಗ್ ಒಂದು 200 ಮೀಟರ್ ರೇಡಿಯನ್ಸ್ ಇಂದ ಬರ್ತಾ ಇದ್ದಾರೆ. ದೂರಗಳಿಂದ ಕೂಡ ಇದ್ದಾರೆ. ಕಾಸರಗೋಡು, ಈ ಕಡೆಯಿಂದ ನಮ್ಮ ಕುಮಟಾ, ಅಂಕೋಲಾ, ಆ ಕಡೆಯಿಂದಲೂ ಬರ್ತಾರೆ, ಗೋವಾದಿಂದಲೂ ಬರ್ತಾರೆ. ಸರ್, ಜಯಲಕ್ಷ್ಮಿ ಸಿಲ್ಕ್ಸ್ ಅಂದ ತಕ್ಷಣ ಇಲ್ಲಿ ಏನೆಲ್ಲ ಕಲೆಕ್ಷನ್ಸ್ ಇದೆ? ವೈವಿಧ್ಯವಾಗಿ ಮೆನ್ಸ್ ಕೂಡ ಇದೆ, ಮದುವೆ ಎಲ್ಲಾ ರೀತಿಯೂ ಸಿಗುತ್ತೆ. ಏನೆಲ್ಲ ಇದೆ ನೀವು ಹೇಳ್ತಾರೆ? ಎಲ್ಲ ರೀತಿ ಇದೆ. ಮಕ್ಕಳಿಂದ ಹಿಡಿದು ಮದುಮಗಳದ್ದು ಎಲ್ಲ, ಟೋಟಲ್ ಆಲ್ ಫ್ಯಾಮಿಲಿ ಶಾಪ್ಸ್. ಎಲ್ಲ ಐಟಮ್ ಅನ್ನು ಒಂದೇ ನಲ್ಲಿ ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ ಟೋಟಲ್ ಆಗಿ ಒಂದೇ ರೀತಿಯಲ್ಲಿ. ಮತ್ತೆ ತುಂಬಾ ರೀಸನೇಬಲ್ ರೇಟ್ ಅಲ್ಲಿ ನಾವು ಇದು ಮಾಡ್ತಾ ಇದ್ದೇವೆ. ವೆರಿ ರೀಸನೇಬಲ್ ರೇಟ್. ಅಂದ್ರೆ ನಮ್ದು
ಅದೇ ಆಕ್ಚುಲಿ ನಮ್ದು ರೇಟ್ ವೆರಿ ರೀಸನೇಬಲ್ ಮತ್ತೆ ಕ್ವಾಲಿಟಿ ಸಹ ಜನಗಳಿಗೆ ಕೊಡ್ತೇವೆ ನಾವು. ಸರ್, ಇನ್ನೊಂದು ಮಾತು ಹೇಳಿದ್ರೆ ಆಗ್ತಾನೆ, ನಮ್ಮ ಎಂಪ್ಲಾಯೀಸ್ ತುಂಬಾನೇ ಕಸ್ಟಮರ್ ಜೊತೆ ಒಳ್ಳೆ ಬಿಹೇವ್ ಮಾಡ್ತಾರೆ, ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಕರೆಕ್ಷನ್ ಎಲ್ಲ ತೋರಿಸ್ತಾರೆ ಅಂತ. ಅವ್ರಿಗೇನಾದ್ರು ಟ್ರೈನಿಂಗ್ ಏನಾದ್ರು ಕೊಡ್ತೀರಾ ಸ್ಪೆಷಲ್ ಆಗಿ? ಇಲ್ಲ ಟ್ರೈನಿಂಗ್ ಏನು ಕೊಡ್ತಾ ಇಲ್ಲ ನಾವು. ಒಬ್ಬರು ನೋಡಿ ಒಬ್ರು ಇದು ಮಾಡಿ ಅದೇ ಕಲಿತಾರೆ. ನಮ್ದು ಸ್ಪೆಷಲಿ ಅದಕ್ಕೆ ಟ್ರೈನಿಂಗ್ ನಾವು ಮಾಡ್ತಾ ಇಲ್ಲ. ಒಬ್ಬ ಸೀನಿಯರ್ ಸ್ಟಾಫ್ ಇನ್ನೊಬ್ಬ ಸ್ಟಾಫ್ ನೋಡಿಯೇ ಕಲ್ತೆ ಇದನ್ನು ಅದಾಗಿದೆ, ಒಂಥರ ಟ್ರೈನಿಂಗ್ ತರ ಆಗಿದೆ ಅದಷ್ಟೇ. ಪ್ರತಿಯೊಬ್ಬರಿಗೂ ಕೂಡ ಗ್ರಾಹಕರಂದ್ರೆ ದೇವ್ರಿಗೂ ಸಮಾನ ಅಂತ ಹೇಳ್ತಾರೆ. ಸೊ ತಮಗೂ ಕೂಡ ಹಾಗೆ ಆಗಿರ್ಬೋದು. ಈಗ ಗ್ರಾಹಕರು ಬಂದ್ರೆ ಒಂದು ಸಂಸ್ಥೆ ಬೆಳೆಯೋದಕ್ಕೆ ಸಾಧ್ಯ. ಸೊ ಗ್ರಾಹಕರು ಬಂದಿರುವಂತವರು ಯಾವ ರೀತಿಯಾಗೆಲ್ಲ ರಿವ್ಯೂ ಕೊಡ್ತಾರೆ ತಮಗೆ? ಹೆಚ್ಚಿನವರೆಲ್ಲ ಒಳ್ಳೆ ರೀತಿಯಲ್ಲಿ ರಿವ್ಯೂ ಇದು ಮಾಡ್ತಾ ಇದ್ದಾರೆ. ಸಾಧಾರಣ ಒಂದು 100% ಹೇಳ್ಬಹುದು. ಹೌದು, ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ನಮ್ಮ ಹತ್ರ ಹೇಳಿ ಹೋಗ್ತಾರೆ ಸರ್ವಿಸ್ ಬಗ್ಗೆ, ರೇಟ್ ಬಗ್ಗೆ, ವೆರೈಟಿ ಬಗ್ಗೆ. ಹೋಗುವಾಗ ನಮ್ಮ ಹತ್ರ ಮಾತಾಡಿಕೊಂಡು ಹೋಗ್ತಾರೆ. ಹೆಚ್ಚಿನವರು ಹೆಚ್ಚಾಗಿ ಖುಷಿಯಿಂದಲೇ ಹೋಗ್ತಾರಲ್ವಾ? ಖುಷಿನಲ್ಲಿ ನಮ್ಮ ಹತ್ರ ಮಾತಾಡಿಕೊಂಡೇ ಹೋಗ್ತಾರೆ. ಸರ್, ಇತ್ತೀಚೆಗೆ ಬಂದಿರುವಂತಹ ಒಂದು ದೊಡ್ಡ ಸಮಸ್ಯೆ ಅಂದರೆ ಎಲ್ರಿಗೂ ಗೊತ್ತಿದೆ, ಕೊರೋನಾ ಸಮಸ್ಯೆ. ಆ ಸಂದರ್ಭದಲ್ಲಿ ಒಂದು ಬಟ್ಟೆ ಮಳಿಗೆಗಳು ಅಂದ ತಕ್ಷಣ ಬಹಳಷ್ಟು ಕಷ್ಟಕರ ಅಲ್ಲಿ ಕೆಲಸ ಮಾಡೋದು. ಯಾಕಂದರೆ ಎಲ್ಲರೂ ಬರ್ತಾರೆ, ಸಾರಿಯನ್ನೆಲ್ಲ ಅದು ಓಪನ್ ಮಾಡ್ತಾರೆ ಅಥವಾ ಬಟ್ಟೆನ ಮುಟ್ತಾರೆ. ಆ ಸಂದರ್ಭದಲ್ಲಿ ಕೆಲಸ ಮಾಡೋದು ಬಹಳ ಕಷ್ಟಕರ. ನೀವು ಯಾವ ರೀತಿಯಲ್ಲಿ ಆ ಸಂದರ್ಭವನ್ನು ಮ್ಯಾನೇಜ್ ಮಾಡಿದ್ರಿ? ನಾವು ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇದ್ದೆವು. ಡೈಲಿ ಸ್ಯಾನಿಟೈಸಿಂಗ್ ಮಾಡ್ತಾ ಇದ್ದೆವು. ಮತ್ತು ನಮಗೇನಷ್ಟು ಪ್ರಾಬ್ಲಮ್ ಆಗಲಿಲ್ಲ. ನಮಗೇನೋ ಸ್ಟಾಫ್ ಪ್ರಾಬ್ಲಮ್ ಆಗಲಿ ಮತ್ತು ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲಿಲ್ಲ. ನಮ್ಮ ಸ್ಟಾಫ್ ಎಲ್ಲ ಧೈರ್ಯದಿಂದ ಕೆಲಸ ಮಾಡಿದ್ದಾರೆ ಆ ಟೈಮಲ್ಲಿ. ಹೌದು, ನಿಮ್ಮ ಬಲ ಕೂಡ ಒಂದು ಸ್ಟಾಫ್ಸ್ ಅಂತ ಹೇಳ್ಬೋದಲ್ವಾ? ಹೌದೌದೌದು 100%. ಸರ್, ಹಾಗೆ ಈಗ ಸಾರಿ ಅಂದ ತಕ್ಷಣ ಈಗ ಕೆಲವೊಂದು ಕಸ್ಟಮರ್ಸ್ ಅಂದ ತಕ್ಷಣ ಕೆಲವೊಬ್ರು 5 ನಿಮಿಷದಲ್ಲಿ ಬಂದು ಸೆಲೆಕ್ಟ್ ಮಾಡಿ ಹೋಗ್ತಾರೆ. ಇನ್ನು ಕೆಲವರು ಇರ್ತಾರೆ 6-7 ಗಂಟೆ ಆದರೂ ಪರವಾಗಿಲ್ಲ ನೋಡ್ತಾರೆ, ಕೊನೆಗೊಂದು ಸಲ ತಗೋತಾರ ಇಲ್ವೋ ಬಿಡ್ತಾ ಗೊತ್ತಿಲ್ಲ, ಹೋಗುವಂತಹ ಒಂದು ಸಿಚುವೇಶನ್ ಕೂಡ ಇದೆ. ಅಂಥ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ಕನ್ವಿನ್ಸ್ ಆಗ್ತೀರಾ? ಅದು ನಮ್ಮ ಸ್ಟಾಫ್ಗಳು ಆಕ್ಚುಲಿ ಇದಕ್ಕೆ ಮೇನ್ ಬೇಕಿರೋದು ಪೇಷನ್ಸ್. ನಮ್ಮ ಸ್ಟಾಫ್ ಅಲ್ಲಿ ತುಂಬಾ ಪೇಷನ್ಸ್ ಇದೆ. ಅದೇ ಒಂದು ನಮ್ದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ನಮ್ಮ ಎಲ್ಲ ಹೆಚ್ಚಿನ ಸ್ಟಾಫ್ಗಳಲ್ಲಿ ಪೇಷನ್ಸ್ ಎಂಬುದಿದೆ. ಅದೊಂದು ಮುಖ್ಯವಾಗಿ ನಾನು ಹೇಳ್ತೇನೆ, ಪೇಷನ್ಸ್ ಇಂದಲೇ ನಮ್ಮ ಇದಾಗ್ತಾ ಉಂಟು. ಓಕೆ ಸರ್, ಈಗಾಗಲೇ ಹಲವಾರು ನಾವು ಅಡ್ವರ್ಟೈಸ್ಮೆಂಟೆಲ್ಲ ನೋಡ್ತಾ ಇರ್ತೀವಿ. ಸಾಕಷ್ಟು ಬಾರಿ ಸಾರಿ ಮೇಳಗಳಾಗಿರ್ಬೋದು ಅಥವಾ ಇತರೆ ಕೆಲವೊಂದು ಮೇಳಗಳನ್ನು ಇಟ್ಕೊಂಡು ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ ಮತ್ತಷ್ಟು ಜನರಿಗೆ ಒಂದು ಗ್ರಾಹಕರನ್ನು ಸೆಳೆಯುವಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಮುಂದೆ ಬರುವಂಥದ್ದು ಯಾವ ರೀತಿಯ ಒಂದು ಜನರಿಗೆ ಒಂದು ಆಕರ್ಷಕ ಕೊಡುಗೆಗಳನ್ನು ನೀಡುತ್ತೆ, ಹೇಗೆ ಏನಾದರೂ ಇದೆಯಾ? ನಾವು 7 ತಾರೀಕಿಂದ ನಮ್ಮಲ್ಲಿ ಸಾರಿ ಫೆಸ್ಟಿವಲ್ ಅಂತ ತಿಳ್ಕೊಂಡು ಮಾಡ್ತಾ ಇದ್ದೇವೆ. ಹೀಗೆ ಮುಂದೆ ಬರುವ ನವರಾತ್ರಿ, ದೀಪಾವಳಿ ಸೀಸನ್ ಸಾರೀಸ್, ಹೊಸ ಯಾವುದು ಸಾರೀಸ್ ಲಾಂಚ್ ಆಗಿದೆ ಆ ಸಾರಿಗಳನ್ನೆಲ್ಲ ಈಗ ಡಿಸ್ಪ್ಲೇಲಿ ಇಟ್ಟಿದ್ದೇವೆ. ಅದರಲ್ಲಿ ಬೇಕಾದ ವೆರೈಟಿಗಳೆಲ್ಲ ಇದ್ದಾವೆ. ಈಗ ಅದರಲ್ಲಿ ಕಸ್ಟಮರ್ ಈಗ ಸ್ವಲ್ಪ ಫ್ರೀ ಟೈಮಲ್ಲಿ ಬಂದು ಅದರ ಬೆನಿಫಿಟ್ ಅಂತ ತಗೊಳ್ಬಹುದು. ನವರಾತ್ರಿ ಅಥವಾ ಇತರ ಹಬ್ಬಗಳಿಗೆ ಸಾರಿ ಬೇಕಾದವರು ಇಲ್ಲಿಗೆ ಬಂದು ನೋಡಿ ಅದನ್ನ ಜೊತೆಗೆ ಪರ್ಚೇಸ್ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ಜಯಲಕ್ಷ್ಮಿ ಉದ್ಯಾವರಕ್ಕೆ ತಾವು ಬರುವಂತದ್ದು. ಸೊ ಹಾಗಾಗಿ ಬನ್ನಿ, ಭೇಟಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಶಾಪಿಗೆ ಯಾವ ಟೈಮಲ್ಲಿ ಬಂದು ವೆರೈಟಿಯನ್ನು ಸೆಲೆಕ್ಷನ್ ಮಾಡಿಕೊಂಡು ಹೋಗ್ಬೋದು. ನಾವು ಸೇವೆಯನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಅದಕ್ಕೆ ಸಜೆಷನ್ ಕೊಡಬಹುದು. ಸಜೆಷನ್ ನಾವು ಇಡ್ತೇವೆ, ಪೇಪರ್ ಇಡ್ತೇವೆ, ಏನ್ ಬೇಕಾ ಸಜೆಷನ್. ಅದಕ್ಕೆ ಸರಿಯಾಗಿ ಕೆಲವು ಸಜೆಷನ್ ಬಂದಿದೆ, ಅದನ್ನು ಸರಿ ಮಾಡಿಕೊಂಡು ಹೋಗಿದ್ದೇವೆ. ಸರ್, ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ ಅನ್ನೋದು ಒಂದು ಬ್ರ್ಯಾಂಡ್ ಆಗಿದೆ. ಆದ್ರೆ ಇತ್ತೀಚೆಗೆ ಜನರು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ. ಜಯಲಕ್ಷ್ಮಿದು ಬೇರೆ ಶಾಖೆಗಳು ಇದೆಯಾ ಅನ್ನೋದಕ್ಕೆ ಏನಂತೀರಾ? ಇದಕ್ಕೆ ಇದು ಯಾಕಾಗಿರ್ಬೋದು? ಇಲ್ಲ, ಜಯಲಕ್ಷ್ಮಿ ಸಿಲ್ಕ್ ಉದ್ಯಾವರ ನಮ್ಮದು ಉದ್ಯಾವರದಲ್ಲಿ ಮಾತ್ರ ಇರುವಂತ ಸಂಸ್ಥೆ. ಬೇರೆ ಎಲ್ಲಿಯೂ ಶಾಖೆಗಳನ್ನು ಹೊಂದಿಲ್ಲ ನಮ್ಮ ಸಂಸ್ಥೆ. ಹೌದು, ಈಗ ಎಲ್ಲ ಜಯಲಕ್ಷ್ಮಿ ಹೆಸರು ಹಾಕೊಂಡು ಬೇರೆ ಬೇರೆ ಊರಿನಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಆದ್ರೆ ಜಯಲಕ್ಷ್ಮಿ ಸಿಲ್ಕ್ ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಉದ್ಯಾವರ ಮಾತ್ರ. ಹೌದು, ನಾವು ನಮ್ಮ ಪ್ರತಿಯೊಂದು ವರ್ಡಿಂಗ್ಸ್ ಅಲ್ಲಿಯೂ ಹಾಕ್ತಾ ಇದ್ದೇವೆ. ನಮ್ಮ ಸಂಸ್ಥೆಗೆ ಬೇರೆ ನಮ್ಮ ಶಾಖೆಗೆ ಬೇರೆ ಸಂಸ್ಥೆಗಳು ಎಲ್ಲ ಅಂತ ಹೇಳಿಕೊಂಡು ಉದ್ಯಾವರದಲ್ಲಿ ಇರುವ ಸಿಲ್ಕ್. ಸರ್, ಹಾಗೆ ಈಗ ಗ್ರಾಹಕರು ಇದುವರೆಗೂ ತಾವು ಗ್ರಾಹಕರ ಸೇವೆಯನ್ನ ಮಾಡ್ತಾ ಬಂದಿದ್ದೀರಾ. ಗ್ರಾಹಕರು ತಮಗೆ ಯಾವತ್ತೂ ಬೆಂಬಲವಾಗಿದ್ದಾರೆ. ಸೊ ಹಾಗಾಗಿ ಇನ್ನು ಮುಂದೆ ಕೂಡ ಗ್ರಾಹಕರು ಬನ್ನಿ ಅಂತ ಒಂದು ವೆಲ್ಕಮ್ ಮಾಡಿ ನಿಮ್ಮ ಸ್ಟೈಲ್ ಅಲ್ಲೇ ನೋಡೋಣ. ಗ್ರಾಹಕರಿಗೆ ಯಾವಾಗಲೂ ಜಯಲಕ್ಷ್ಮಿ ಸಿಲ್ಕ್ ಅಲ್ಲಿ ಸ್ವಾಗತ ಉಂಟು. ಹೌದು, ಪ್ಲಸ್ ಸರ್ವಿಸ್ ಕೊಡುವ ಬಗ್ಗೆ ಸಹ ನಾವು ಅಶ್ಯೂರೆನ್ಸ್ ಕೊಡ್ತೇವೆ ಗ್ರಾಹಕರಿಗೆ. ಯಾವುದೇ ರೀತಿಯ ಸರ್ವಿಸ್ ಅನ್ನು ನಾವು ಕೊಡ್ತಾ ಇದ್ದೇವೆ ಗ್ರಾಹಕರಿಗೆ, ಇನ್ನು ಮುಂದೆಯೂ ಕೊಡ್ತೇವೆ ನಾವು. ಹಾಗಾಗಿ ಗ್ರಾಹಕರು ಯಾವುದೇ ಇದನ್ನು ಜಯಲಕ್ಷ್ಮಿ ಸಿಲ್ಕ್ ಅಲ್ಲಿ ಪರ್ಚೇಸ್ ಮಾಡಿಕೊಂಡು ಹೋಗಬಹುದು. ಓಕೆ ಸರ್, ನಂಗೂ ಕೂಡ ನಿಮ್ಮ ಸಂಸ್ಥೆಯನ್ನು ನೋಡೋದಕ್ಕಿದೆ. ಒಂದ್ಸಲ ಹೊರಗಡೆ ಸುತ್ತಾಕೊಂಡು ಬರ್ತೀನಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆ ಮಾತನಾಡೋದಕ್ಕೆ.
ಇದೀಗ ಯಾವ ರೀತಿಯ ಕಲೆಕ್ಷನ್ಸ್ ಇದೆ, ಏನೋ ವಿಧದ ಏನೆಲ್ಲ ವಿಶೇಷತೆ ಇದೆ ಇದನ್ನೆಲ್ಲ ಹೇಳೋದಕ್ಕೆ ನಮ್ಮ ಜೊತೆ ವೀರೇಂದ್ರ ಹೆಗ್ಡೆ ಅವರ ಪುತ್ರಿ ಅಂದ್ರೆ ಮಾಲೀಕರಾದಂತಹ ವೀರೇಂದ್ರ ಹೆಗ್ಡೆ ಅವರ ಪುತ್ರಿ ವೈಷ್ಣವಿ ಹೆಗ್ಡೆ ಅವರಿದ್ದಾರೆ. ಬನ್ನಿ ವೈಷ್ಣವಿ ಅವರು. ವೈಷ್ಣವಿ ಹೆಗ್ಡೆ ಅವರೇ ನಮಸ್ಕಾರ. ಹೇಳಿ, ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ ಇಲ್ಲಿ ಯಾವ ರೀತಿಯಾಗಿ ಸಾರಿಗೆಯ ಕಲೆಕ್ಷನ್ಸ್ ಗಳಿದೆ? ನಮ್ಮಲ್ಲಿ 3 ನಮೂನೆ ಸೆಕ್ಷನ್ಸ್ ಉಂಟು. ಸ್ಟಾರ್ಟಿಂಗ್ ಫ್ರಮ್ ₹150 ಅಲ್ಲಿಂದ 1000 ರೇಂಜ್ ವರೆಗೆ ಈ ಸೆಕ್ಷನ್ ಅಲ್ಲಿ ಉಂಟು. ಅದರ ನಂತರ ಒಳಗೆ ಹೋದ್ರೆ 1000 ಇಂದ 3000 ವರೆಗೆ ಸಾರೀಸ್ ಉಂಟು. ಫ್ಯಾನ್ಸಿ ಸಾರೀಸ್, ಸಿಲ್ಕ್ ಸಾರೀಸ್ ಅವೈಲೇಬಲ್ ಉಂಟು. ಅದರ ನಂತರ ನಾವು ಎಕ್ಸ್ಟೆನ್ಷನ್ ಮಾಡಿದ್ದೇವೆ ಫಾರ್ ಬ್ರೈಡಲ್ ಕಲೆಕ್ಷನ್ 3000 to 1 lakh ವರೆಗೆ ಬ್ರೈಡಲ್ ಕಲೆಕ್ಷನ್ ಸಾರೀಸ್ ಅವೈಲೇಬಲ್ ಉಂಟು. ಓಕೆ, ಬನ್ನಿ ಹಾಗಾದ್ರೆ ಸ್ಟಾರ್ಟಿಂಗ್ ಇಂದಲೇ ಹೋಗೋಣ. 150 ರೇಂಜ್ ಅಂತ ಹೇಳಿದ್ರಿ, ಯಾವ ರೀತಿಯಾಗಿ ಸಿಗುತ್ತೆ, ಯಾವ ರೀತಿಯಾಗಿದೆ ಸಾರಿ ಒಂದ್ಸಲ ನೋಡ್ಕೊಂಡು ಈಗ ಜಯಲಕ್ಷ್ಮಿ ಸಿಲ್ಕ್ಸ್ ನ ಮೊದಲನೇ ಅಂದ್ರೆ ಫಸ್ಟ್ ಸ್ಟೆಪ್ ಅಲ್ಲಿ ನಾವಿದ್ದೀವಿ ಸಾರಿ ಸೆಲೆಕ್ಷನ್ ಅಲ್ಲಿ. ಮೊದಲನೇ ಸೆಕ್ಷನ್ ಅಲ್ಲಿ ಯಾವ ರೀತಿ ಆಗಿದೆ ಅಂತ ಈಗ ವೈಷ್ಣವಿ ಅವರು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇಳಿ ವೈಷ್ಣವಿ ಅವರೇ. ಮೊದಲನೇ ಸೆಕ್ಷನ್ ಅಲ್ಲಿ 150 ಕಡಿಮೆ ಮೇಲಿನ ಸಾರಿ, 1000 ಕಡಿಮೆ ಸಾರಿ ಬರ್ತದೆ. ಫಸ್ಟ್ ಡೈಲಿ ವೇರ್ ಮತ್ತೆ ಹೌಸ್ ವೇರ್ ಸಾರೀಸ್, ಮತ್ತೆ ಕಾಟನ್ ಸಾರೀಸ್ ಬರ್ತದೆ, ಪಾಲಿಸ್ಟರ್ ಸಿಂಥೆಟಿಕ್ ಮೆಟೀರಿಯಲ್ ಸಾರೀಸ್ ಬರ್ತದೆ, ಮತ್ತೆ ಫಂಕ್ಷನ್ ವೇರ್ ಸಾರೀಸ್ ಬರ್ತದೆ ವಿತ್ ಕಾಂಟ್ರಾಸ್ಟ್ ಬ್ಲೌಸ್, ಮತ್ತೆ ಫ್ಯಾನ್ಸಿ ಸಾರೀಸ್ ಬರ್ತದೆ. ಮತ್ತೆ ಅದರಲ್ಲಿ ಸಹ ಬೇರೆ ಬೇರೆ ವೆರೈಟೀಸ್ ಉಂಟು. ಶಿಫಾನ್ ಮೆಟೀರಿಯಲ್, ಫ್ಯಾನ್ಸಿಯಲ್ಲಿ ಸಹ ಬೇರೆ ಬೇರೆ ವೆರೈಟೀಸ್ ಬರ್ತದೆ. ಇದರ ರೇಂಜ್ ಕೂಡ ಬಹಳ ಕಡಿಮೆ ಇರುವಂಥದ್ದು. ಈ ಸಾರಿ ನೋಡೋದಾದ್ರೆ 625 ರೇಂಜ್ ಅಲ್ಲಿ ಇರುವಂತಹ ಸಾರಿ, ಬಹಳ ಚೆನ್ನಾಗಿ ವರ್ಕ್ ಕೂಡ ಇದೆ ಇದರಲ್ಲಿ. ಇದೀಗ ನಾವು ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರಿಲ್ಲ ಸಾರು ಸೆಕ್ಷನ್ ನ 2ನೇ ವಿಭಾಗದಲ್ಲಿರುವಂತದ್ದು. ಇಲ್ಲಿ 1000 ಇಂದ 3000 ವರೆಗೆ ಬಾರ್ಡರ್ ಸಾರೀಸ್ ಇರುತ್ತೆ, ಜೊತೆಗೆ ಫ್ಯಾನ್ಸಿ ಸಾರಿ ಕೂಡ ಇರುವಂತದ್ದು. ವೈಷ್ಣವಿ ಅವರೇ ಹೇಳಿ, ಯಾವ ರೀತಿ ಆಗಿದೆ ಇಲ್ಲಿ ಸಾರಿಯ ಬಗ್ಗೆ ಹೇಳೋದಾದ್ರೆ? ನಮ್ಮ ಸೆಟ್ಟಿಂಗ್ ಸೆಕ್ಷನ್ ಅಲ್ಲಿ 1000 ಮೇಲ್ಪಟ್ಟ ಸಾರೀಸ್ ಉಂಟು, ಇನ್ನು 3000 ವರೆಗೆ. ಸ್ಟಾರ್ಟಿಂಗ್ ಇಂದ ಸಿಲ್ಕ್ ಸಾರೀಸ್ ಕೊಡುವಾಗ ನಿಮ್ಗೆ ಈ ತರ ಕಾಣಿಸ್ತದೆ. ಮತ್ತೆ ರೆಡಿಮೇಡ್ ಸಾರೀಸ್, ಇದರಲ್ಲಿ ಸಹ ವೈಡ್ ವೆರೈಟೀಸ್ ಉಂಟು. ಮತ್ತೆ ಫ್ಯಾನ್ಸಿ ಸ್ಯಾರೀಸ್ ಬರ್ತದೆ. ಇದಕ್ಕೆ ನಾವು ರಫಲ್ ಸ್ಯಾರೀಸ್ ಅಂತ ಹೇಳ್ತೇವೆ, ಸ್ವಲ್ಪ ಡಿಸೈನರ್ ಟೈಪ್ ಬರ್ತದೆ. ಅದರ ರೇಂಜ್, ಪ್ರೈಸ್ ರೇಂಜ್ ಎಷ್ಟು? 1750 ಗೆ ಇರುವಂತದ್ದು ಸಾರಿ. ಓಕೆ, ಬೇರೆ ಯಾವೆಲ್ಲ ಡಿಸೈನ್ಸ್ ಇದೆ? ಮತ್ತೆ ಈ ಟೈಪ್ ಸ್ಯಾರೀಸ್ ಬರ್ತದೆ ಬಾರ್ಡರ್ ಅಲ್ಲಿ ವಿತ್ ಸ್ಟೋನ್ ವರ್ಕ್. ಮತ್ತೆ ನಿಮ್ಗೆ ಸ್ಟೋನ್ ವರ್ಕ್ ಇಷ್ಟ ಇಲ್ಲದಿದ್ರೆ ಲೇಸ್ ವರ್ಕ್ ಬರ್ತದೆ ವಿತ್ ಕಾಂಟ್ರಾಸ್ಟ್ ಬ್ಲೌಸ್. ಓಕೆ, ಈಗ ಇತ್ತೀಚೆಗೆ ಒಂದು ಟ್ರೆಂಡ್ ಬಂದಿರುವಂತದ್ದು ಸಾರಿ ಜೊತೆಗೆ ಮಾಸ್ಕ್ ಕೂಡ ಫ್ರೀ ಆಗಿ ಕೊಡ್ತಾರೆ. ಸೊ ಆ ರೀತಿ ಏನಾದ್ರೂ ಬಂದಿದ್ಯಾ ಇಲ್ಲಿ, ಅಥವಾ ತಾವೇ ಏನಾದ್ರೂ ಕೊಡ್ತೀರಾ? ಯಾವ ರೀತಿಯಾಗಿ? ನಾವಿನ್ನು ಅದು ಸ್ಟಾರ್ಟ್ ಮಾಡ್ತೇವೆ. ಅಂದ್ರೆ ಬ್ರೈಡಲ್ ಕಲೆಕ್ಷನ್ ಈಗ ಅವರಿಗೆ ಮಾಸ್ಕ್ ಬೇಕಾದ್ರೆ ನಾವೇ ಮಾಸ್ಕ್ ಮಾಡಿ ಕೊಡ್ತೇವೆ, ಅಂದ್ರೆ ಅದಕ್ಕೆ ಮ್ಯಾಚಿಂಗ್ ಆಗುವಂತದ್ದು. ಆದ್ರೆ ನಮ್ಗೆ ಸಾರೀಸ್ ಅಲ್ಲಿ ಫ್ರೀ ಮಾಸ್ಕ್ ಬರುದಿಲ್ಲ. ಓಕೆ, ಹಾಗೆ ಬೇಕಾದ್ರೆ ನಾವು ಮಾಡಿ ಕೊಡ್ತೀರಾ? ಬೇರೆ ನಮ್ಮನೆದು ಮಾಸ್ಕ್ ಎಲ್ಲ ಅವೈಲೇಬಲ್ ಉಂಟು ಶಾಪ್ ಅಲ್ಲಿ, ಮ್ಯಾಚಿಂಗ್ ಮಾಡ್ಕೊಳ್ಬಹುದು. ಬನ್ನಿ ಹಾಗಾದ್ರೆ. ಇದೀಗ ನಾವು ಜಯಲಕ್ಷ್ಮಿ
ಜಯಲಕ್ಷ್ಮಿಯ ಸಾರಿ ಸೆಕ್ಷನ್ ನ 3ನೇ ಸೆಕ್ಷನ್ ಅಲ್ಲಿ ಇರುವಂತದ್ದು. ಇಲ್ಲಿ 3,000ದಿಂದ ಹಿಡಿದು 1 lakh ವರೆಗೂ ವೆರೈಟಿ ಸಾರಿ ಇದೆ. ಮದುವೆ ಸಾರಿಗಳು ಕೂಡ ಇಲ್ಲಿ ಸಿಗುವಂತದ್ದು. ವೈಷ್ಣವಿ ಅವರೇ, ಇಲ್ಲಿಯ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಆಗಿದೆ? ಇದು ನಮ್ಮ ನ್ಯೂ ಸೆಕ್ಷನ್ ಮೊನ್ನೆ ಏಪ್ರಿಲ್ ಅಲ್ಲಿ ಓಪನ್ ಆದದಷ್ಟೇ. ಅಂದ್ರೆ ಜನರ ಹೆಚ್ಚಿನ ಅವರ ಇಂಟ್ರೆಸ್ಟ್ ಮತ್ತೆ ನಮ್ಗೆ ಇನ್ನೂ ಸಹ ವೈಡ್ ವೆರೈಟೀಸ್ ಬಟ್ಟೆಗಳನ್ನು ತೋರಿಸ್ಲಿಕ್ಕೆ ನಾವು ಈ ಸೆಕ್ಷನ್ ಮಾಡಿದ್ದೇವೆ. ಇಲ್ಲಿ ನಾವು 3,000 ಇಂದ ಮೇಲೆ ಮತ್ತೆ 1 lakh ಇಂದ ಕಡಿಮೆ ಸಾರೀಸ್ ತೋರಿಸ್ತೇವೆ. ಬ್ರೈಡಲ್ ಕಲೆಕ್ಷನ್ ಸಹ ಉಂಟು ಇಲ್ಲಿ. ಸೊ ಎಲ್ಲ ಬ್ರೈಡಲ್ ಕಲೆಕ್ಷನ್ ಈ ಸೆಕ್ಷನ್ ಅಲ್ಲಿ ಉಂಟು. ಯಾವೆಲ್ಲ ವೆರೈಟಿ ಇದೆ ಸಾರಿಯಲ್ಲಿ? ಸಾಫ್ಟ್ ಸಿಲ್ಕ್, ಮಣಿಪುರಿ ಸಿಲ್ಕ್, ಮತ್ತೆ ಕಾಂಜೀವರಂ, ಧರ್ಮಾವರಂ ಸಾರೀಸ್ ಎಲ್ಲ ಉಂಟು. ಬಹಳಷ್ಟು ವೆರೈಟಿ ಸಾರಿಗಳು ಇರುವಂತದ್ದು ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ. ನೀವು ಕೂಡ ಬಹಳ ಚೆನ್ನಾಗಿ ವಿವರಣೆ ಮಾಡಿಕೊಟ್ರಿ ಸಾರಿಗಳ ಬಗ್ಗೆ, ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಕೂಡ. ಥ್ಯಾಂಕ್ ಯು ಸೋ ಮಚ್ ವೈಷ್ಣವಿ ಹೆಗ್ಡೆ ಅವರೇ. ಥ್ಯಾಂಕ್ ಯು. ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರದ ಸಾರಿ ಸೆಕ್ಷನ್ ವಿಧವಾದ ಸಾರಿಗಳನ್ನೆಲ್ಲ ನೋಡ್ಕೊಂಡ್ ಬಂದ್ವಿ. ಇದೀಗ ಶಲ್ವಾರ್ ಆಗಿರ್ಬೋದು, ಕುರ್ತಾ ಆಗಿರ್ಬೋದು, ಲೆಹಂಗಾ ಆಗಿರ್ಬೋದು, ಗೌನ್ ಗಳನ್ನ ನೋಡುವಂತಹ ಸಮಯ. ಯಾವ ರೀತಿ ಆಗಿದೆ, ಏನೆಲ್ಲ ಕಲೆಕ್ಷನ್ಸ್ ಇದೆ ಎಲ್ಲವನ್ನು ಹೇಳ್ತಾರೆ ನಮ್ಮ ಜೊತೆ ವೈಷ್ಣವಿ ಹೆಗ್ಡೆ ಅವರು. ಬನ್ನಿ ವೈಷ್ಣವಿ ಹೆಗ್ಡೆ ಅವರೇ, ನೋಡ್ಕೊಂಡು ಬರೋಣ. ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಈಗ ವೈಷ್ಣವಿ ಅವರು. ಬನ್ನಿ. ನಮ್ಮಲ್ಲಿ ತುಂಬಾ ವೆರೈಟೀಸ್ ಕುರ್ತಾ ಉಂಟು. ಸ್ಟಾರ್ಟಿಂಗ್ ಫ್ರಮ್ ಕಾಟನ್ ಕುರ್ತಾಸ್ ಮತ್ತೆ ಸಿಂಥೆಟಿಕ್ ಮೆಟೀರಿಯಲ್, ತುಂಬಾ ಮೆಟೀರಿಯಲ್ಸ್ ಬರ್ತದೆ. ಫಾರ್ ಎಕ್ಸಾಂಪಲ್ ಈ ಟೈಪ್ ಕುರ್ತಾಸ್, ಇದಕ್ಕೆ ನಾವು ಲಾಂಗ್ ಕುರ್ತೀಸ್ ಅಂತ ಹೇಳ್ತೇವೆ. ಮತ್ತೆ ಇದರಲ್ಲಿ ಸಹ ಸೈಜ್ ವೇರಿಯೇಷನ್ ಉಂಟು, ಅಂದ್ರೆ ಶಾರ್ಟ್ ಬರ್ತದೆ, ಮತ್ತೆ ರೇಂಜ್ ವೇರಿಯೇಷನ್ ಸಹ ಉಂಟು. ಸ್ಟಾರ್ಟಿಂಗ್ 200 ಅಂತ ಸ್ಟಾರ್ಟ್ ಆಗ್ತದೆ. ಮತ್ತೆ ತುಂಬಾ ಅಂದ್ರೆ ಬ್ರ್ಯಾಂಡ್ ಮೇಲೆ ಡಿಪೆಂಡೆಂಟ್. ಬ್ರಾಂಡೆಡ್ ಕುರ್ತಾ ಸಹ ಉಂಟು. ಡಿಸ್ಕೌಂಟ್ ಐಟಮ್ ಅಲ್ವಾ? ಓಕೆ. ಸೆಲೆಕ್ಷನ್ ನೋಡಿ ಆದ್ಮೇಲೆ ಈಗ ಹೋಗ್ತಾ ಇರುವಂತದ್ದು ಬ್ರೈಡಲ್ ಲೆಹೆಂಗಾ ಕಲೆಕ್ಷನ್ ನೋಡೋದಕ್ಕೆ. ಮದುವೆ ಸೀರೆಗಳಿಗೆ ಮಾತ್ರ ಅಲ್ಲ, ಇಲ್ಲಿ ಬ್ರೈಡಲ್ ಲೆಹೆಂಗಾ ಕಲೆಕ್ಷನ್ ಕೂಡ ಬಹಳ ಭರ್ಜರಿ ಆಗಿದೆ ಅಂತ ಹೇಳ್ಬೋದು. 1000 ಇಂದ ಹಿಡಿದು 50,000 ರೇಂಜ್ ಅಲ್ಲಿ ವಿಧವಾದ ವಿಭಿನ್ನ ಶೈಲಿ ಎಲ್ರಿಗೂ ಕೂಡ ಇಷ್ಟ ಆಗುವಂತಹ ಬ್ರೈಡಲ್ ಲೆಹೆಂಗಾ ಇಲ್ಲಿದೆ. ಮನೆ ಒಂದ್ಸಲ ನೋಡ್ಕೊಂಡು ಬರೋಣ. ಇದು ಬ್ರೈಡಲ್ ಲೆಹೆಂಗಾಗಳ ಕಲೆಕ್ಷನ್ ನೋಡ್ತಾ ಹೋಗೋಣ. ವೈಷ್ಣವಿ ಅವರೇ ಹೇಳಿ. ಇದು ನಮ್ಮ ಬ್ರೈಡಲ್ ಕಲೆಕ್ಷನ್. ಇದರಲ್ಲಿ ನಾವು 5,000 ಮೇಲಿಂದ 50,000 ವರೆಗೆ ಈ ಟೈಪ್ ಅಲ್ಲಿ ಬರ್ತದೆ. ಇದ್ರಲ್ಲಿ ಸಹ ತುಂಬಾ ವೆರೈಟೀಸ್ ಉಂಟು. ನೆಟ್ಟೆಡ್ ಬರ್ತದೆ, ಮತ್ತೆ ವೆಲ್ವೆಟ್ ಶೇಡ್ ಬರ್ತದೆ, ತುಂಬಾ ವೆರೈಟೀಸ್ ಉಂಟು. ಮತ್ತೆ ಕಲರ್ ಸಹ ತುಂಬಾ ಉಂಟು. ಈ ಟೈಪ್ ಲೆಹಂಗಾದಲ್ಲಿ ಬ್ಲೌಸ್ ಡಿಸೈನ್ ಸಹ ಬರ್ತದೆ. ಮತ್ತೆ ಲಾಂಗ್ ಶಾಲ್, ಸ್ವಲ್ಪ ಹೆವಿ ಶಾಲ್ ಬರ್ತದೆ. ಇದು ಪೀಸ್ ಎಸ್ಪೆಷಲಿ ಇದರಲ್ಲಿ ಥ್ರೆಡ್ ವರ್ಕ್ ಮತ್ತೆ
ಸಿಂಪಲ್ ಸ್ಟೋನ್ ವರ್ಕ್ ಬಂದಿದೆ, ರೆಡಿ ಲೆಹಂಗಾ. ರೆಡಿ ಲೆಹಂಗಾ. ಮತ್ತೆ crop top. ಕ್ರಾಪ್ ಟಾಪ್ ಲೆಹಂಗಾ. ಇದ್ರಲ್ಲಿ ಸ್ವಲ್ಪ ಫ್ಲೇರ್ ಜಾಸ್ತಿ ಬಂದು ನಿಮಗೆ ಸ್ವಲ್ಪ ಲುಕ್ ಇನ್ನೂ ಸಹ ಬರ್ತದೆ. ಮತ್ತೆ ಈ ಟೈಪ್ ಲೆಹಂಗಾಗೆ ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಬರ್ತದೆ, ಸೇಮ್ ಕಲರ್ ಬರುದಿಲ್ಲ. ಪಿಂಕ್ ಲೆಹಂಗಾಕ್ಕೆ ಬ್ಲೂ ಬ್ಲೌಸ್ ಬಂದು ಹಾ, ಸಿಂಪಲ್ ಶಾಲ್ ಬರ್ತದೆ. ಈ ಟೈಪ್ ಲೆಹಂಗಾ ನಿಮಗೆ 1000 ರೇಂಜ್ ಇಂದ ಹಿಡಿದು 7000 8000 ರೇಂಜ್ ವರೆಗೆ ಬರ್ತದೆ, ಅದ್ರ ಮೇಲೆ ಸಹ ಬರ್ತದೆ. ಸ್ವಲ್ಪ ಜನರಿಗೆ ಅವರಿಗೆ ಬೇಕಾದ ಇಂಟ್ರೆಸ್ಟ್ ಮಾಡಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತಾರೆ, ಅಂತವರಿಗೆ ನಾವು ಇದು ಸೆಕ್ಷನ್ ಇಟ್ಟಿದ್ದೇವೆ. ನೀವು ನಿಮ್ಮದೇ ಲೆಹಂಗಾ ಮತ್ತೆ ನಿಮ್ಮದೇ ಬ್ಲೌಸ್ ಮತ್ತೆ ಶಾಲ್ಸ್ ನೀವೇ ಚೂಸ್ ಮಾಡಬಹುದು. ನಮ್ಗೆಲ್ರಿಗೂ ಬೇಕಾದ್ರೆ ಮಿಕ್ಸ್ ಅಂಡ್ ಮ್ಯಾಚ್ ಈ ರೀತಿಯಾಗಿ ಬೇಕಾದಂತಹ ಕಲೆಕ್ಷನ್ಗಳು ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ ಇಲ್ಲಿದೆ. ಬನ್ನಿ, ಭೇಟಿ ನೀಡಿ, ನಿಮ್ಗೆ ಬೇಕಾದಂತಹ ಒಂದು ಕಲೆಕ್ಷನ್ ನ ನೀವು ಕೂಡ ಪರ್ಚೇಸ್ ಮಾಡಿ ಮನೆ ಕೊಂಡೋಗಿ. ನಾವು ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ ಇಲ್ಲಿನ ಗೌನ್ ಸೆಕ್ಷನ್ ಅಲ್ಲಿ ಇದ್ದೀವಿ. ನಮ್ಗೆಲ್ಲ ಗೊತ್ತು, ಹೆಣ್ಮಕ್ಳಿಗೆ ಮದುವೆಗೆ ಅಥವಾ ಯಾವ್ದಾದ್ರು ವಿಶೇಷ ಸಮಾರಂಭಗಳಾಗಿರ್ಬೋದು, ಪಾರ್ಟಿಗಳಾಗಿರ್ಬೋದು, ಆ ಸಂದರ್ಭದಲ್ಲಿ ಗೌನ್ ತುಂಬಾನೇ ಅಟ್ರಾಕ್ಟಿವ್ ಆಗಿರುತ್ತೆ. ಬನ್ನಿ, ಯಾವ ರೀತಿ ಆಗಿದೆ ಇಲ್ಲಿ, ಬನ್ನಿ ವೈಷ್ಣವಿ ಅವರೇ ಹೇಳಿ. ಇದು ನಮ್ಮ ಎಕ್ಸ್ಟೆನ್ಷನ್ ಆದ ಬಿಲ್ಡಿಂಗ್. ಇಲ್ಲಿ ನಾವು ಚೂಡಿದಾರ್ಸ್ ಸ್ಟಾರ್ಟಿಂಗ್ ಫ್ರಮ್ 1000 ರೇಂಜ್ ಇಂದ 3000 ರೇಂಜ್ ವರೆಗೆ ಇಲ್ಲಿ ಉಂಟು. ಪ್ಲಾಜೋ ಸೆಟ್ ಉಂಟು, ಸೈಡ್ ಕಟ್ ಕುರ್ತಾಸ್ ಉಂಟು, ಮತ್ತೆ ಫ್ಲೇರ್ ಇದ್ದ ಗೌನ್ಸ್ ಉಂಟು. ಬನ್ನಿ ನೋಡೋಣ. ಈಗ ನಾವು ನಿಮಗೆ ಗೌನ್ ಅಲ್ಲಿ ವೆರೈಟೀಸ್ ತೋರಿಸ್ತೇವೆ. ಇದು ನೋಡಿ, ಇದು ನೆಟ್ಟೆಡ್ ಗೌನ್, ಫ್ಲೇರ್ ಬಂದು 1595 ರೇಂಜ್ ಅಲ್ಲಿ ಬರ್ತದೆ. ಇದ್ರಲ್ಲಿ ನಿಮ್ಗೆ ಕಲರ್ಸ್ ಬೇಕಾದ್ರೆ ಪೀಚ್ ಕಲರ್, ಅದ್ರಲ್ಲಿ ತುಂಬಾ ವೆರೈಟಿ ಕಲರ್ಸ್ ಬರ್ತದೆ. ಇದಕ್ಕೆ ನಾವು ಡಿಸೈನರ್ ಗೌನ್ ಅಂತ ಹೇಳ್ತೇವೆ, ಯಾಕೆಂದ್ರೆ ಇದ್ರದ್ದು ಸ್ವಲ್ಪ ಲುಕ್ ಸ್ವಲ್ಪ ಬೇರೆ ಆಗಿ, ಹ್ಯಾಂಡ್ ಸ್ಲೀವ್ಸ್ ಬೇರೆ ಆಗಿ ಹಾಗೆ ಬರ್ತದೆ. ಮತ್ತೆ ಬ್ಯಾಕ್ ಸೈಡ್ ಡಿಸೈನ್ಸ್ ಬರ್ತದೆ. ಇದ್ರ ರೇಂಜ್ 1500 1600. ಇದ್ರಲ್ಲಿ ಸಹ ತುಂಬಾ ವೆರೈಟೀಸ್ ಉಂಟು. ಒಳಗೆ 3000 ಮೇಲ್ಪಟ್ಟ ಡ್ರೆಸ್ಗಳಿವೆ, ಅದನ್ನು ತೋರಿಸ್ತೇವೆ ಬನ್ನಿ. ಬ್ರೈಡಲ್ ಗೌನ್ಸ್ ತೋರಿಸ್ತೇವೆ. 3000 ಇಂದ 60,000 ವರೆಗೆ ಉಂಟು. ಫ್ಲೇರ್ ಬಂದು ನೆಟ್ಟೆಡ್ ಅಲ್ಲಿ ಬರ್ತದೆ. ಇದ್ರಲ್ಲಿ ಸಹ ತುಂಬಾ ವೆರೈಟೀಸ್ ಉಂಟು, ಕಲರ್ಸ್ ಉಂಟು. ಈಗ ಆ ಡ್ರೆಸ್ ನೋಡಿ, ಬ್ರೈಡಲ್ ಗೌನ್, ಅದ್ರಲ್ಲಿ ನಿಮ್ಗೆ ಆ ಕಲರ್ ಇಷ್ಟ ಇಲ್ಲದಿದ್ರೆ ಮತ್ತೆ ನಿಮ್ಮ ಹತ್ರ ಟೈಮ್ ಇದ್ರೆ ನಾವು ನಿಮ್ಗೆ ಬೇರೆ ಮಾಡಿ ಕೊಡ್ತೇವೆ, ನಿಮ್ಮ ಇಷ್ಟಪಟ್ಟ ಕಲರ್ ಅಲ್ಲಿ, ಸೇಮ್ ಡಿಸೈನ್ ಅಲ್ಲಿ. ನಮ್ಮ ಹತ್ರ ಕಲರ್ ಚಾರ್ಟ್ ಉಂಟು. ಬೇಕಾದ ಕಲರ್ ಅಲ್ಲಿ ನೀವು ಬೇಕಾದ್ರೆ ರೆಡಿ ಮಾಡಿ ಕೊಡ್ತೀರಾ. 200 ಕಲರ್ಸ್ ಉಂಟು. ಅದರಲ್ಲಿ ನಿಮ್ಗೆ ಯಾವ್ದು ಬೇಕಾದ್ರೂ ಚೂಸ್ ಮಾಡಬೇಕು, ಯಾವ ಡಿಸೈನ್ ಅಲ್ಲಿ ಚೂಸ್ ಮಾಡಬೇಕು. 20-25 ಡೇಸ್ 30 ಡೇಸ್ ಒಳಗೆ ಮಾಡಿ ಕೊಡ್ತೇವೆ. ನೈಸ್. ಕ್ರಿಶ್ಚಿಯನ್ ವೆಡ್ಡಿಂಗ್ ಇಷ್ಟಪಡುವಂತ ಗೌನ್, ವೈಟ್ ಗೌನ್ ನಮ್ಮ ಹತ್ರ ಸಹ ಇದ್ರಲ್ಲಿ ತುಂಬಾ ವೆರೈಟೀಸ್ ಉಂಟು, ಡಿಸೈನ್ಸ್ ಉಂಟು. 2000 ರೇಂಜ್ ಇಂದ ಸ್ಟಾರ್ಟ್ ಆಗ್ತದೆ, 30,000 ವರೆಗೆ ಹೋಗ್ತದೆ. ವೆಡ್ಡಿಂಗ್ ಡ್ರೆಸ್ ಅಂತ ಹೇಳ್ತೇವೆ ಈ ಟೈಪ್ ಡ್ರೆಸ್. ರಿಸೆಪ್ಷನ್ ವೆಡ್ಡಿಂಗ್ ಗೆ ಪರ್ಫೆಕ್ಟ್ ಔಟ್ಫಿಟ್. ವೆಡ್ಡಿಂಗ್ ಅಂದ್ರೆ ಕಲರ್ಫುಲ್, ಅದಕ್ಕೆ ಕಲರ್ಫುಲ್ ಟಚ್ ಕೊಡೋದಕ್ಕೆ ಇನ್ನಷ್ಟು ವೆರೈಟಿ ಗೌನ್ಗಳಲ್ವಾ. ಈಗ ನಿಮ್ಗೆ ಇಷ್ಟವಾದ ಡ್ರೆಸ್ ನೀವು ತಗೊಳ್ಳುವಾಗ ನಿಮ್ಗೆ ಫಿಟ್ಟಿಂಗ್ಸ್ ಅದು ಟೆನ್ಷನ್ ಆದ್ರೆ ನಮ್ಮಲ್ಲಿ ಟೈಲರ್ಸ್ ಇದ್ದಾರೆ, ಅವರು ನಿಮ್ಗೆ ಲೆಂತ್, ಶಾರ್ಟ್, ಆಲ್ಟ್ರೇಷನ್ ಎಲ್ಲ ಮಾಡಿ ಕೊಡ್ತಾರೆ. ಹಾಗೆ ನಿಮ್ಗೆ ಟೆನ್ಷನ್ ತಗೊಳ್ಬೇಕಂತ ಇಲ್ಲ. ಓಕೆ, ಒಂದು ಕಲೆಕ್ಷನ್ ಅಂದ್ರೆ ಪರ್ಚೇಸ್ ಮಾಡಕ್ ಬಂದ್ರೆ
ಪರ್ಚೇಸ್ ಇಂದ ಹಿಡಿದು ಎಲ್ಲ ಫಿಟ್ಟಿಂಗ್ಸ್ ತನಕ ಕಂಪ್ಲೀಟ್ ಇಲ್ಲೇ ಆಗುತ್ತೆ ಅಲ್ವಾ? ಕಂಪ್ಲೀಟ್ ಇಲ್ಲೇ ಆಗ್ತದೆ. ಓಕೆ. ಇಲ್ಲಿಂದ ನಮ್ಮ ವೆಸ್ಟರ್ನ್ ಸೆಕ್ಷನ್ ಸ್ಟಾರ್ಟ್ ಆಗ್ತದೆ. ಇದು ನಮ್ಮ ಶಾರ್ಟ್ ಫ್ರಾಕ್ ಸೆಕ್ಷನ್. ಓಕೆ. ಇದ್ರಲ್ಲಿ ಸಹ ನಿಮಗೆ ತುಂಬಾ ವೆರೈಟೀಸ್, ತುಂಬಾ ರೇಂಜ್ ಅಲ್ಲಿ ಬರ್ತದೆ. ಸ್ಟಾರ್ಟಿಂಗ್ ಫ್ರಮ್ 250, 300 ಇಂದ ನಿಮಗೆ 1000, 1500 ರೇಂಜ್ ವರೆಗೆ ಹೋಗ್ತದೆ. ಮತ್ತೆ ಇದು ನಮ್ಮ ಲಾಂಗ್ ಗೌನ್ ಸೆಕ್ಷನ್. ಇದರಲ್ಲಿ ನಿಮಗೆ ಜಂಪ್ ಸೂಟ್, ಲಾಂಗ್ ಓವರ್ ಕೋಟ್ ಎಲ್ಲ ಬರ್ತದೆ. ಇದೆಲ್ಲ ನಿಮಗೆ ಕ್ಯಾಶುವಲ್ ಮೀಟಿಂಗ್ಸ್ ಅಥವಾ ಪಾರ್ಟೀಸ್ಗೆ ಹಾಕುವಾಗ ಇದೆಲ್ಲ ಬೆಸ್ಟ್ ಔಟ್ಫಿಟ್. ಲೆಗಿಂಗ್ಸ್. ಇಲ್ಲಿ ನಮ್ಮ ಲೆಗಿಂಗ್ಸ್. ಇದರಲ್ಲಿ ನಿಮಗೆ ತುಂಬ ನಮೂನೆ ಕಲರ್ಸ್ ಉಂಟು. ಮತ್ತು ಸೈಜ್ ಸಹ ಎಸ್, ಲಾರ್ಜ್, XL, XXL, XXL ಸೈಜ್ವರೆಗೆ ಉಂಟು. ಇದು ಜೀನ್ಸ್ ಕಮ್ ನೆಟೆಡ್ ಕಾಂಟ್ರಾಸ್ಟ್ ಮಾಡಿರುವಂತಹ ಫ್ರಾಕ್. ಇಲ್ಲಿ ನಮ್ಮ ಜೀನ್ಸ್ ಸೆಕ್ಷನ್. ಜೀನ್ಸ್ ಅಲ್ಲಿ ಸಹ ತುಂಬಾ ವೆರೈಟೀಸ್ ಉಂಟು. ಸ್ವಲ್ಪ ಜನರಿಗೆ ಜೀನ್ಸ್ ವೆರೈಟೀಸ್ ಗೊತ್ತಿಲ್ಲ, ಯಾಕೆಂದ್ರೆ ಅದ್ರಲ್ಲಿ ತುಂಬಾ ಬ್ರ್ಯಾಂಡ್ಸ್ ಉಂಟು. ಮತ್ತೆ ಈಗ ಕಟ್ ಜೀನ್ಸ್ ಮತ್ತೆ ಜೆಗ್ಗಿಂಗ್ಸ್ ಅದೆಲ್ಲ ಜೀನ್ಸ್ ಅಲ್ಲಿ ಬರ್ತದೆ. ಜೆಗ್ಗಿಂಗ್ಸ್, ಟ್ರೆಗ್ಗಿಂಗ್ಸ್ ಎಲ್ಲ. ಇದು ಶಾಲ್ ಮತ್ತೆ ಸ್ಕಾರ್ಫ್ ಮ್ಯಾಚ್ ಮಾಡುವ ಸೆಕ್ಷನ್. ಇಲ್ಲಿ ನಮ್ಮ ಹತ್ರ ವೈಡ್ ವೆರೈಟೀಸ್ ಆಫ್ ಶಾಲ್ ಉಂಟು. ಸ್ಟಾರ್ಟಿಂಗ್ ಫ್ರಮ್ ಶಿಫಾನ್ ಶಾಲ್, ಬಾರ್ಡರ್ ಶಾಲ್ ಬರ್ತದೆ. ಈಗ ನೀವು ಒಳಗೆ ತಗೊಂಡಂತಹ ಮಿಕ್ಸ್ ಅಂಡ್ ಮ್ಯಾಚ್ ಲೆಹೆಂಗಾಕ್ಕೆ ಶಾಲ್ ಮ್ಯಾಚ್ ಮಾಡಬೇಕಾದ್ರೆ ಈ ಸೆಕ್ಷನ್ ಅಲ್ಲಿ ಮಾಡಬಹುದು. ವೈಷ್ಣವಿ ಅವರೇ, ಹೆಣ್ಮಕ್ಳಿಗೆ ಬೇಕಾದಂತ ಸಾರಿ ಆಗಿರ್ಬೋದು, ಕುರ್ತಾ ಆಗಿರ್ಬೋದು ಅಥವಾ ಗೌನ್ಸ್ ಆಗಿರ್ಬೋದು ಎಲ್ಲಾನು ತೋರಿಸಿದ್ರಿ. ಈಗ ಗಂಡ್ ಮಕ್ಳು ಮತ್ತೆ ಮಕ್ಳ ಕಡೆ ಕೂಡ ಸ್ವಲ್ಪ ಹೋಗ್ಬೇಕಾಗುತ್ತೆ ನಾವು. ಬನ್ನಿ ಅಲ್ಲಿ ಹೇಗಿದೆ ಒಂದ್ಸಲ ನೋಡ್ಕೊಂಡು ಬರೋಣ. ಹೆಣ್ಮಕ್ಳಿಗೆ ಬೇಕಾದಂತಹ ಕೆಲವೊಂದು ಕಲೆಕ್ಷನ್ಗಳು ಏನಿದೆ ಜಯಲಕ್ಷ್ಮಿ ಸಿಲ್ಕ್ ಉದ್ಯಾವರ, ಇದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಈಗ ಮಕ್ಕಳ ಸೆಕ್ಷನ್ ಅಂದ್ರೆ ಕಿಡ್ಸ್ ಸೆಕ್ಷನ್ ಅಲ್ಲಿ ಇದೀವಿ. ಇಲ್ಲಿ ಏನೆಲ್ಲ ಮಕ್ಕಳಿಗೆ ಇಷ್ಟ ಆಗುವಂತಹ, ಮಕ್ಕಳಿಗೆ ಬೇಕಾದಂತಹ ಬಟ್ಟೆಗಳಿದೆ ಎಲ್ಲವನ್ನು ಹೇಳ್ತಾರೆ ವೈಷ್ಣವಿ ಅವರು. ಹೇಳಿ ವೈಷ್ಣವಿ ಅವರೇ, ಹೇಗಿದೆ ಇಲ್ಲಿ? ಈ ಸೆಕ್ಷನ್ ಅಲ್ಲಿ ಆದ ಮಗುವಿಂದ 13 ಇಯರ್ಸ್ ವರೆಗೆ ಹುಡುಗರಿಗೆ ಬೇಬೀಸ್ ಅಲ್ಲಿಂದ ಇದೆ ಅಲ್ವಾ? ಓಕೆ. ಏನೆಲ್ಲ ಕಲೆಕ್ಷನ್ಸ್? ಇಲ್ಲಿ ಎಲ್ಲ ಡೈಲಿ ವೇರ್ ಕಲೆಕ್ಷನ್ ಉಂಟು. ಡೈಲಿ ಮಕ್ಕಳು ಹಾಕುವಂಥದ್ದು ಮನೆಯಲ್ಲಿ. ಈಗ ನೀವು ದೊಡ್ಡವರದ್ರಲ್ಲಿ ನೋಡಿದ್ರಲ್ಲಿ ಡಿಸೈನ್ಸ್ ಹೇಗೆ ವೆರೈಟೀಸ್ ಉಂಟಲ್ಲ, ಅದೇ ಟೈಪ್ ಅಲ್ಲಿ ನಿಮಗೆ ಚಿಕ್ಕ ಮಕ್ಕಳದ್ರಲ್ಲಿ ಇನ್ನೂ ಸಹ ವೆರೈಟೀಸ್ ಉಂಟು. ಕಾಟನ್ ಕುರ್ತಾ, ಕಾಟನ್ ಸೆಟ್, ಮತ್ತೆ ಗೌನ್ಸ್, ಮತ್ತೆ ಮಿಕ್ಸ್ ಅಂಡ್ ಮ್ಯಾಚ್ ಸಹ ಮಾಡಬಹುದು ಮಕ್ಕಳಲ್ಲಿ. ಮತ್ತೆ ಅದು ನೋಡಿ ಗರಾರಾ ಸ್ಟೈಲ್. ಒಂದು ಬಟ್ಟೆ ಮಳಿಗೆಯಲ್ಲಿ ಯಾವ ರೀತಿ ವೆರೈಟಿ ರೇಂಜಸ್ ಅಲ್ಲಿ ಕಲೆಕ್ಷನ್ ಇರುತ್ತೆ ಅಂತ ಬಹಳ ಚೆನ್ನಾಗಿ ತಾವು ಕೂಡ ಎಕ್ಸ್ಪ್ಲೈನ್ ಮಾಡಿದ್ರೆ ನಮಗೆ. ಥ್ಯಾಂಕ್ ಯು ಸೊ ಮಚ್ ವೈಷ್ಣವಿ. ಇನ್ನಷ್ಟು ಮಾಹಿತಿ ಬೇಕಾದ್ರೆ ನಾವು ನಿಮ್ಮ ಹತ್ರ ಕೇಳ್ತೀವಿ. ಓಕೆನಾ? ಥ್ಯಾಂಕ್ ಯು. ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ ಇಲ್ಲಿ ಸಾರಿ ಆಗಿರ್ಬೋದು ಅಥವಾ ಹೆಣ್ಮಕ್ಕಳ ವಿಷಯದಲ್ಲಿ ನೋಡೋದಾದ್ರೆ ಶಲ್ವಾರ್ಸ್ ಆಗಿರ್ಬೋದು, ಗೌನ್ಸ್ ಆಗಿರ್ಬೋದು, ಲೆಹಂಗಾ ಆಗಿರ್ಬೋದು, ಏನು ಮಕ್ಕಳ ವಿಚಾರದಲ್ಲಿ ಗಂಡ್ಮಕ್ಳಿಗೂ ಅಥವಾ ಹೆಣ್ಮಕ್ಳಿಗೂ ವಿಧ ವಿಧವಾದ ಬಟ್ಟೆಗಳನ್ನ ನೋಡ್ಕೊಂಡು ಬಂದ್ವಿ. ಇದೀಗ
ಗಂಡ್ ಮಕ್ಳು ಅವರು ಪಾಪ ಅಲ್ವಾ, ಅವ್ರಿಗೂ ಬೇಕಾಗುತ್ತಲ್ವಾ ಬಟ್ಟೆ, ಅವರ ಒಂದು ವೆರೈಟೀಸ್ ಯಾವ ರೀತಿ ಆಗಿರುತ್ತೆ ಒಂದ್ಸಲ ನೋಡೋಣ. ಸೊ ಈ ಬಗ್ಗೆ ನಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ಜೊತೆ ಸಂಸ್ಥೆಯ ಮಾಲೀಕರಂತಹ ರವೀಂದ್ರ ಹೆಗ್ಡೆ ಅವರಿದ್ದಾರೆ. ಸರ್, ಆಗ್ತಾನೆ ಮಾತಾಡಿದ್ವಿ ಸಂಸ್ಥೆಯ ಹಿಸ್ಟ್ರಿಯ ಬಗ್ಗೆ. ನಾವು ಕೇಳುವಂಥದ್ದು, ಈಗ ಬಟ್ಟೆ ವಿಷಯದ ನೋಡಿದ್ರೆ ಹೆಣ್ಮಕ್ಳಿಗೆ ಗಂಡ್ ಮಕ್ಳು ಬಹಳ ವ್ಯತ್ಯಾಸ ಇದೆ. ಯಾಕಂದ್ರೆ ಹೆಣ್ಮಕ್ಳಿಗೆ ಬಹಳಷ್ಟು ವೆರೈಟಿ ಆಪ್ಷನ್ ತುಂಬಾ ಇರುತ್ತೆ, ಬಟ್ ಗಂಡ್ ಮಕ್ಳಿಗೆ ಕಲೆಕ್ಷನ್ ಕಡಿಮೆ ಅಂತ ಹೇಳ್ತಾರೆ. ನೀವು ಅದನ್ನ ಸುಳ್ಳು ಅಂತ ಹೇಳ್ಬೇಕು, ಯಾಕಂದ್ರೆ ಇಲ್ಲಿ ಬಹಳಷ್ಟು ಕಲೆಕ್ಷನ್ ಇದೆ ಅಲ್ವಾ. ಸೊ ಹಾಗೆ ಎಕ್ಸ್ಪ್ಲೈನ್ ಮಾಡಿ ಯಾವ ರೀತಿ ಆಗಿದೆ. ಮದುಮಗನಿಗೆ ಬೇಕಾಗುವ ಹಾಗೆ ಸೂಟು, ಶೆರ್ವಾನಿ, ಕುರ್ತಾ, ವಿಧ ವಿಧವಾದ ತುಂಬಾ ನಮೂನೆ ಡ್ರೆಸ್ ಇದೆ. ಮದುಮಗನಿಗೆ ಮದುಮಗನಿಗೆ ಬೇಕಾದದ್ದು. ಈ ತರ ಮೆನ್ಸ್ ಪಿಯ ಯಾವ್ದೆಲ್ಲ ಇದೆ ಇಲ್ಲಿ? ಇದರಲ್ಲಿ ತುಂಬಾ ಅಂದ್ರೆ ಕುರ್ತಾದಲ್ಲಿ ಸಹ ಬೇರೆ ಬೇರೆ ಟೈಪ್ಸ್ ಇದೆ. ಹೇಳಲಿಕ್ಕೆ ಕುರ್ತಾ, ಅದ್ರಲ್ಲಿ ಪ್ಯಾಟರ್ನ್ಸ್ ತುಂಬಾ ಪ್ಯಾಟರ್ನ್ಸ್ ಇದೆ. ಶೆರ್ವಾನಿ ಎಲ್ಲ ಹಾಗೆ, ಹೇಳಲಿಕ್ಕೆ ಶೆರ್ವಾನಿ, ಅದರಲ್ಲಿ ವಿಧ ವಿಧವಾದ ಕಟ್ಟುಗಳಿದೆ. ಅದೇ ರೀತಿಯಲ್ಲಿ ಕುರ್ತಾ ಪೈಜಾಮ ಅದರಲ್ಲೂ ಹಾಗೆ, ಮತ್ತೆ ಜಾಕೆಟ್ ಟೈಪ್ ಅಲ್ಲಿ. ಈಗ ಇದು ಶೆರ್ವಾನಿ, ಈ ಟೋಟಲಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ, ಟೋಟಲಿ ಮ್ಯಾಚಿಂಗ್ ಶಾಲ್ಸ್, ಈ ತರ ಧೋತಿ. ಇದರಲ್ಲಿ ಈಗ ಧೋತಿ ಬರುತ್ತೆ, ಕೆಲವು ಪ್ಯಾಂಟ್ ಬರುತ್ತೆ. ಇದೀಗ ಆಕ್ಚುಲಿ ಈಗ ನಾವು ಇದು ಸ್ಪೆಷಲ್ ಆಗಿ ಮಾಡಿಸೋದು ವೆಲ್ವೆಟ್ ಟೈಪ್ ಅಲ್ಲಿ ಧೋತಿ. ಈ ಕಚ್ಚಾ ಹಾಕಿ ಉಡುವುದು ತುಂಬಾ ಕಷ್ಟ, ಅದಕ್ಕೋಸ್ಕರ ನಾವು ರೆಡಿಯಾಗಿಯೇ ಮಾಡಿಸ್ತೇವೆ ಇದನ್ನು. ಟೋಟಲಿ ನೋಡುವಾಗ ನಿಮ್ಮ ಕಚ್ಚಾ ಗುಡಿಸ್ತಾರ ಕಾಣುತ್ತೆ. ಈಗ ಮದುಮಗನ ಬಟ್ಟೆ ವಿಚಾರಕ್ಕೆ ಬರೋದಾದ್ರೆ ಯಾವ ರೇಂಜ್ ಇಂದ ಪ್ರೈಸ್ ಸ್ಟಾರ್ಟ್ ಆಗುತ್ತೆ? ನಮ್ದು ಹಾಗೆ ತುಂಬಾ ಲೋ ಪ್ರೈಸ್ ಸ್ಟಾರ್ಟ್ ಮಾಡ್ತೇವೆ. 2000 2,000 ಒಂದು 30,000 ತನಕ ಶೆರ್ವಾನಿ ನಮ್ಮ ಹತ್ರ ಇದೆ. 30,000 ತನಕ ನಾವು ಮೇಂಟೈನ್ ಮಾಡ್ತೇವೆ. ಇದರೊಟ್ಟಿಗೆ ಈಗ ಹಾರ ಮ್ಯಾಚಿಂಗ್ ಬರುತ್ತೆ. ಇದು ಹೆಚ್ಚಾಗಿ ಲೇಡೀಸ್ ಈಗ ಮ್ಯಾಚಿಂಗ್ ಸಾರಿ ಟೈಪ್ ಮಾಡ್ತಾರೆ. ಇದರ ಸಾರಿಗೆ ಈ ತರ ಕಲರ್ ಮ್ಯಾಚಿಂಗ್, ಇದರ ಕಲರ್ ಚಾರ್ಟ್ ಇದೆ. ಮತ್ತೆ ಇನ್ನೊಂದು ವಿಶೇಷ ಏನಂತಂದ್ರೆ ಕಸ್ಟಮೈಸ್ ನಾವು ಮಾಡಿ ಕೊಡ್ತೇವೆ. ಅವ್ರಿಗೆ ಯಾವ ರೀತಿ ಅವರ ಅನುಕೂಲಕ್ಕೆ ಸರಿಯಾಗಿ ಮ್ಯಾಚಿಂಗ್ ಕರೆಕ್ಟ್ ಆಗಿ ಮಾಡಿ ಕೊಡ್ತೇವೆ. ಇದೆಲ್ಲ ರೆಡಿ ಬರೋದು, ಮತ್ತೆ ಕಸ್ಟಮೈಸ್ ನಮ್ದು ಇದೆ. ಇದೆಲ್ಲ ಎಕಾನಮಿ ರೇಂಜ್ ಅಲ್ಲ, 2,000 ರೇಂಜ್ ಒಳಗೆ ಆಲ್ಮೋಸ್ಟ್ ಆ ರೇಂಜ್ ಬೀಳುತ್ತೆ. ಡಿಸೈನ್ ಲೈಕ್ ಆದವರು ಕಲರ್ ಏನಾದ್ರು ಯಾವ ಕಲರ್ಸ್ ಎಲ್ಲ ಬೇಕು ಬೇಕಾಗಿದ್ರೆ ಈ ಇದರಲ್ಲಿ ಹೇಳ್ಬಹುದು ಅಲ್ವಾ? ಸಾಧಾರಣದಲ್ಲಿ 100 ಕಲರ್ ಮೇಲೆ ಕಲರ್ ಇದೆ. ಎಲ್ಲ ಕಲರ್ ಮ್ಯಾಚಿಂಗ್ ಮಾಡಿ ಕೊಡ್ತೇವೆ ನಾವು. ಓಕೆ, ಇದೆಲ್ಲ 5,000 ರೇಂಜ್ ಸ್ಟಾರ್ಟ್ ಆಗುತ್ತೆ ವಿತ್ ಪ್ಯಾಡ್ ಶೆರ್ವಾನಿ. ಇದರೊಳಗೆ ಈಗ ಶೆರ್ವಾನಿ ಈ ಕಟಿಂಗ್ ಸ್ಟೈಲ್ ಬೇರೆ. ಹೌದು, ಇದೆಲ್ಲ 5,000 ರೇಂಜ್ ಅಲ್ಲೇ ಬರುತ್ತೆ. ಇದರಲ್ಲಿ 5,000 ಹಿಡಿದು ನಮ್ದು 30,000 ತನಕ ಇದೆ ನಮ್ಮದು ಇದರಲ್ಲಿ. ಮತ್ತೆ ಇನ್ನೊಂದು ನಿಮ್ಗೆ ವಿಶೇಷತೆ ಏನಂತ ಹೇಳಿದ್ರೆ ನಾವು ಯಾವ್ದು MRP ರೇಟಿಂಗ್ ಮಾಡೋದಿಲ್ಲ. MRP ಗಿಂತ ಕಮ್ಮಿ ರೇಟಲ್ಲೇ ಮಾಡ್ತೇವೆ. ಅಲ್ಲೂ ಕೂಡ ಡಿಸ್ಕೌಂಟ್, ಅದರಲ್ಲಿಯೂ ಡಿಸ್ಕೌಂಟ್ ಸಿಗುತ್ತೆ. ಫುಲ್ ಟೋಟಲಿ ಟ್ಯೂಬ್ ವರ್ಕ್. ಇದು ಟೋಟಲ್ ನಿಮ್ಗೆ ಹ್ಯಾಂಡ್ ವರ್ಕ್ ಅಲ್ಲಿ ಆಗಿ ಬರುತ್ತೆ. ಇದು ಟೋಟಲಿ ಹ್ಯಾಂಡ್ ವರ್ಕ್, ಇದು ಕೈಯಿಂದಲೇ ಮಾಡೋದು ಟ್ಯೂಬ್ ವರ್ಕ್. ಇದು ತುಂಬಾ ಸೂಕ್ಷ್ಮ ಕೆಲಸ ಇದರಲ್ಲಿ. ಇದು ಟೋಟಲಿ ಫ್ಯಾಬ್ರಿಕ್ ಪ್ಲೇನ್ ಬರುತ್ತೆ, ಅದರ ಮೇಲೆ ಎಂಬ್ರಾಯ್ಡರಿ ಎಲ್ಲ ಕೈಯಲ್ಲೇ ಮಾಡಿ ಆ ಒಂದು ಲುಕ್ ತರಿಸ್ತಾರೆ. ಇದು ಆಕ್ಚುಲಿ ಲಕ್ನೋವಿ ವರ್ಕ್ ಅಂತ ಹೇಳ್ತಾರೆ. ಲಕ್ನೋವಿ ವರ್ಕ್, ಚಿಕನ್ ವರ್ಕ್ ಹೇಳ್ತಾರೆ. ಇದರಲ್ಲಿ ಸಹ ಬೇರೆ ಬೇರೆ ಕಲರ್ ಬರುತ್ತೆ. ಇದು ಹ್ಯಾಂಡ್ ವರ್ಕ್ ಅಲ್ಲ, ಇದು ಟೋಟಲಿ ಮೆಷಿನ್ ವರ್ಕ್. ಟೋಟಲಿ ಮೆಷಿನ್ ವರ್ಕ್.
ಅದೇ ತರ ಬ್ಯಾಕ್ ವರ್ಕ್ ಮಾಡಿದ್ದಾರೆ. ಇದೆಲ್ಲ ಹೆಚ್ಚಾಗಿ ನಾವು ಮಾಡಿಸ್ತೇವೆ. ಇದೆಲ್ಲ ನಾವು ಹೊರಗಡೆ ಹೋದಾಗ ಕಾಸ್ಟ್ಲಿ ರೇಂಜ್ ಇದೆಲ್ಲ 40-50 ಸಾವಿರದೆಲ್ಲ ಕಾಪಿ ಮಾಡಿ ಅದನ್ನ ನಾವು ಕಮ್ಮಿ ರೇಂಜ್ ಅಲ್ಲಿ ಮಾಡಿಸ್ತೇವೆ. ಬ್ರಾಂಡೆಡ್ ಅದೆಲ್ಲ ತೆಗೆದು ಕಾಪಿ ತೆಗೆದು ನಾವು ಮಾಡಿಸ್ತೇವೆ ಐಟಮ್ ಎಲ್ಲ. ಇದೆಲ್ಲ ಬೇರೆ ಬ್ಯಾಡ್ ಕಂಪೇರ್ ಮಾಡುವಾಗ ಇದು ನಿಮ್ಗೆ ಸಾಧಾರಣ 30,000 ಪ್ಲಸ್ ಆಗುತ್ತೆ. ಇದನ್ನು ತುಂಬಾ ಕಮ್ಮಿ ಕೊಡ್ತಿದ್ದೇವೆ ನಾವು. ಇದು 15,000 ಬೀಳುತ್ತೆ ಅಷ್ಟೇ. ಅದೇ ತರ ಬ್ಯಾಕ್ ವರ್ಕ್ ಮಾಡುತ್ತೇವೆ. ಸೂಟ್ ಅಲ್ಲಿ ಅದೇ ತರ 2 ಪೀಸ್ 3 ಪೀಸ್ 4 ಪೀಸ್ 5 ಪೀಸ್. ಇದಕ್ಕೆ ಸಹ ಹೇಳುವಾಗ ಸೂಟ್ ಹೇಳ್ತೇವೆ ನಾವು, ಬಟ್ ಇದು ಬಂದ್ಗಲ್ಲ. ಕಾನ್ಸೆಪ್ಟ್ ಸ್ವಲ್ಪ ಚೇಂಜ್ ಇದೆ. ಸ್ವಲ್ಪ ಯುನೀಕ್ ಆಗಿರುತ್ತೆ ಸ್ವಲ್ಪ. ಇದು 5 ಪೀಸ್ ಅಲ್ಲಿ ಬರುತ್ತೆ. ಶರ್ಟ್, ಟೈ, ಜಾಕೆಟ್, ಬ್ಲೇಸರ್. ಇದು ಫ್ಯಾಬ್ರಿಕ್ ಅಲ್ಲೇ ಮೇನ್ ಕ್ರಿಯೇಷನ್. ಇದರಲ್ಲಿ ಮೇನ್ ಫ್ಯಾಬ್ರಿಕ್ ನಾವೆಲ್ಲ ಎಕಾನಮಿ ರೇಂಜ್ ಅಲ್ಲೇ ಕೊಡ್ತೀವಲ್ಲ, 6,000 ರೇಂಜ್ ಅಲ್ಲಿ ವಿತ್ ಪ್ಯಾಂಟ್ ಪೀಸ್ ಬರುತ್ತೆ. ಮನೆ ಕೆಳಗೆ ಡೆನಿಮ್ ಹಾಕಿ ಅದ್ರ ಮೇಲೆ ಓನ್ಲಿ ಬ್ಲೇಸರ್ಸ್ ಎಲ್ಲ ಹಾಕ್ತಾರಲ್ಲ, ಇದರ ಟ್ರೆಂಡ್ ಇದೆ. ಇನ್ನು ಹೇಗೆ ಬರೋದು ಇನ್ನು ನೆಕ್ಸ್ಟ್ ವಿಂಟರ್ ಟೈಮಲ್ಲಿ ಸ್ವಲ್ಪ ಕಾಸ್ಟ್ ಮೂವ್ಮೆಂಟ್ ಆಗುತ್ತೆ. ಉಡುಪಿ ಜಿಲ್ಲೆಯ ಉದ್ಯಾವರದ ಜಯಲಕ್ಷ್ಮಿ ಸಿಲ್ಕ್ಸ್. ಇದು ನಮ್ಮ ಜಯಲಕ್ಷ್ಮಿ ಅಲ್ಲ, ನಿಮ್ಮ ಜಯಲಕ್ಷ್ಮಿ. ಸದಾ ಸೇವೆಗೆ ತಯಾರಾಗಿರ್ತೇವೆ ನಾವು. ತುಂಬಾ ಜನ ಈಗ ಸ್ವಲ್ಪ ಗೊಂದಲಕ್ಕೊಳಗಾಗಿದ್ದಾರೆ. ಜಯಲಕ್ಷ್ಮಿಯ ಬೋರ್ಡುಗಳು ಹಲವು ಕಡೆ ಕಾಣ್ತಾ ಇದೆ. ಜನಗಳ ತಲೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ನಮ್ದೇ ಅಂತ ಕೆಲವು ಕಡೆ ಹೊತ್ಕೊಡ್ಲಿ ನಮ್ದೇ ಜಯಲಕ್ಷ್ಮಿ. ಕಸ್ಟಮರೇ ನಂಗೆ ಹೇಳಿದುಂಟು, ನಾವು ನಿಮ್ನಂತಲ್ಲಿ ಅಲ್ಲಿ ಓದದ್ದು ಅಂತೇಳಿ. ಬಟ್ ಒಂದು ನಾನು ಇಚ್ಛೆ ಪಡ್ತೇನೆ, ನಮ್ಮ ಶಾಖೆ ಉದ್ಯಾವರದಲ್ಲಿ ಬಿಟ್ರೆ ಬೇರೆ ಎಲ್ಲಿಯೂ ನಮ್ಮ ಶಾಖೆ ಇರೋದಿಲ್ಲ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಸೆಪ್ಟೆಂಬರ್ 7ರಿಂದ ನಾವೊಂದು ಹೊಸ ಪ್ರಾಯೋಜನ ಮಾಡ್ತಿದ್ದೇವೆ. ಏನಂತ ಹೇಳಿದ್ರೆ ಸಾರಿ ಮೇಳ ಅಂತ ಮಾಡ್ತಿದ್ದೇವೆ. ಈಗ ಮುಂಬರುವ ನವರಾತ್ರಿ ಹಬ್ಬಗಳು ಇದೆ, ಸುರಿಮಳೆ ಇದೆ, ಮತ್ತೆ ಹಾಗೆ ಮದುವೆ ಸಮಾರಂಭ, ಇದಕ್ಕೆಲ್ಲ ಅನುಕೂಲ ಆಗುವ ಹಾಗೆ ಹೊಸ ಡಿಸೈನ್ಗಳೆಲ್ಲ ಸಾರಿಗಳೆಲ್ಲ ಖರೀದಿ ಮಾಡಿದ್ದೇವೆ. ಇದನ್ನು ನಾವು ನಿಮ್ಮನ್ನು ತೋರಿಸಲು ಇಷ್ಟಪಡುತ್ತೇವೆ. ಅದಕ್ಕಾಗಿ ಸೆಪ್ಟೆಂಬರ್ 7ರಿಂದ ಅಕ್ಟೋಬರ್ 7ರವರೆಗೆ ನಾವು ಸಾರಿ ಮೇಳ ಅಂತೇಳಿ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಮೆನ್ಸ್ ವೇರ್ ಅಲ್ಲಿ ಸಹ ನಾವೊಂದು 40% ರಿಯಾಯಿತಿ ನಾವು ಕೊಡ್ತಾ ಇದ್ದೇವೆ. ಒಳ್ಳೆ ರೀತಿಯ ಡಿಸ್ಕೌಂಟ್. ಇದು ನನ್ಗೆ ಗೊತ್ತಿದ್ದ ಪ್ರಕಾರ ನಾವು ಇದು ನಮ್ಮಲ್ಲಿ ಫಸ್ಟ್ ಟೈಮ್ ಕೊಡುವುದು. ಇದನ್ನು ಎಲ್ಲರೂ ಉಪಯೋಗಿಸಬೇಕಾಗಿ ನನ್ನ ವಿನಂತಿ. ಬನ್ನಿ, ಇದು ನಿಮ್ಮ ಜಯಲಕ್ಷ್ಮಿ, ನಮ್ಮ ಬೇರೆ ಯಾವುದು ಶಾಖೆಗಳೇ ಇಲ್ಲ. ನೋಡಿದ್ರಲ್ಲ ಯಾವೆಲ್ಲ ವೆರೈಟಿ ರೇಂಜಸ್ ಜೊತೆಗೆ ವೆರೈಟಿ ಕಲೆಕ್ಷನ್ ಅಲ್ಲಿ ಜಯಲಕ್ಷ್ಮಿ ಸಿಲ್ಕ್ ಉದ್ಯಾವರ ಇಲ್ಲಿ ಮೆನ್ಸ್ ಆಗಿರ್ಬೋದು ಅಥವಾ ಲೇಡೀಸ್ ಸಾರಿ ಆಗಿರ್ಬೋದು, ಶಲ್ವರ್ ಆಗಿರ್ಬೋದು, ಕುರ್ತಾ ಆಗಿರ್ಬೋದು, ಲೆಹಂಗಾ ಆಗಿರ್ಬೋದು, ಗೌನ್ ಆಗಿರ್ಬೋದು ಅಥವಾ ಮಕ್ಕಳ ವಿಭಾಗದಲ್ಲಿ ಆಗಿರ್ಬೋದು ವಿಧ ವಿಧವಾದ ಬಟ್ಟೆಗಳಿದೆ ಅನ್ನೋದು. ಯಾವುದಾದ್ರು ಫಂಕ್ಷನ್ ಇದ್ರೆ ಅಥವಾ ವೆಡ್ಡಿಂಗ್ ಆಗಿ ಇಲ್ಲಿಗೆ ಸಂಪರ್ಕಿಸಿ ನಿಮ್ಗೆ ಬೇಕಾದಂತಹ ವಸ್ತ್ರಗಳು ಇಲ್ಲಿ ಬಹಳ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಕ್ವಾಲಿಟಿಯೊಂದಿಗೆ ದೊರಕುತ್ತೆ ಅಂತ ಹೇಳ್ತಾ, ಜೊತೆಗೆ ಇದೇ ಸೆಪ್ಟೆಂಬರ್ 7ರಿಂದ ಅಕ್ಟೋಬರ್ 7ರವರೆಗೆ ಇಲ್ಲಿ ಸಾರಿ ಮೇಳ ಜೊತೆಗೆ ಮೆನ್ಸ್ ವೇರ್ಗೂ ಕೂಡ 40% ಡಿಸ್ಕೌಂಟ್ ನೊಂದಿಗೆ ಕೊಡುಗೆಯನ್ನು ಕೊಡ್ತಾ ಇದೆ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ. ಭೇಟಿ ನೀಡಿ ನೀವು ಕೂಡ ಈ ಕೊಡುಗೆಯಲ್ಲಿ
ಪಾಲುದಾರರಾಗಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಹಾಗೆ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಇದು ವಿಶ್ವಾಸದ ಪ್ರತಿನಿಧಿ.